ಉಳ್ಳಾಲ ದರ್ಗಾ ಸಮಿತಿ ಆಡಳಿತಕ್ಕೆ ಒಳಪಡೆಯಿನ ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಪ್ರೌಢಶಾಲೆಡು ದೇಶದ 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಾಯಿರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಶರೀಫ್ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಧ್ವಜಾರೋಹಣ ನಡಪಾಯಿರು. तन मन सारा विश्व तिरंगा प्यारा झंडा ऊंचा रहे हमारा. आओ प्यारे वीरों आओ देश धर्म पर बलि बलि जाओ. एक साथ सब मिलकर गाओ प्यारा भारत देश हमारा. विजयी विश्व तिरंगा प्यारा ದೇಶದ 74ನೇ ಸ್ವಾತಂತ್ರ್ಯನು ಸಂಭ್ರಮಡು ಆಚರಿಸಾವನ ಪರಿಸ್ಥಿತಿಡು ಇನಿ ನಮ್ಮ ಇಜ್ಜ ಕೇವಲ ಸಾಂಕೇತಿಕವಾದ ಆಚರಣೆ ಮಲ್ತೊಂದುಲ್ಲ. ಇಂದಕ್ಕೆ ಕಾರಣ ಕೋವಿಡ್-19 ಮಹಾಮಾರಿ. ದೇಶಕ್ಕೆ ಬೈದಿನ ಈ ಗಂಡಾಂತರನು ಎದುರಿಸಾವನ ದೇಶನು ಒರಿಪಾವನ ಬೇಲೆ ನಮ್ಮ ಊರುನು ಒರಿಪಾವನ ಬೇಲೆನು ಸಮಾಜಡು ಸೌಹಾರ್ದತೆಡು ಸಹೋದರಡು ಬದುಕುನ ದೇಶಕ್ಕೆ ತಿಕ್ಕು ದಿನ ಸ್ವಾತಂತ್ರ್ಯನು ಒರಿಪಾವೊಂದು ಬುಲೆಪವನ ಬೇಲೆ ಆವುಡಾತನ ಪಂಡದು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಸ್ವಾತಂತ್ರ್ಯೋತ್ಸವದ ಶುಭಾಶಯನ್ನು ತೆರಿಪಾಯಿರು. ಪ್ರವಾದಿಯವರು ಹೇಳಿದ ಸಂದೇಶದಲ್ಲಿ ಪ್ರತಿಯೊಬ್ಬ ಮಾನವ ಕೂಡ ಅವನವನ ಧರ್ಮವನ್ನು ಆಚರಿಸುವುದರೊಂದಿಗೆ ಸಹಬಾಳ್ವೆಯನ್ನು ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಸಹೋದರತೆಯಿಂದ ಬೆರೆಯಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ಅದರಲ್ಲಿದೆ. ನಾವಿವತ್ತು ಅದನ್ನೆಲ್ಲ ಮರೀತಾ ಬಂದು ಸ್ವತಂತ್ರರು ಅಂತ ಹೇಳುವ ಒಂದು ಮಾತಿನಲ್ಲಿ ನಾವೆಲ್ಲ ದಾರಿ ತಪ್ತಾ ಇದ್ದೇವೆ, ಈ ದೇಶವನ್ನು ಸಂಕಷ್ಟಕ್ಕೆ ತಳ್ಳುತ್ತಾ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದನ್ನೆಲ್ಲ ನೋಡಿದಂಥ ನಮ್ಮ ಸೃಷ್ಟಿಕರ್ತ, ನೀವು ಈ ಜಗತ್ತಿನಲ್ಲಿ ಈ ಹುಟ್ಟಿದ ಜೀವಿಗಳಲ್ಲಿ ನೀವು ಸ್ವತಂತ್ರರು, ಆದರೆ ನನ್ನ ಸಂಕಲ್ಪದೊಂದಿಗೆ ನನ್ನ ಅನುಮತಿಯೊಂದಿಗೆ ಜೀವಿಸುವಂಥ ಹಕ್ಕುಳ್ಳವರಾಗಿದ್ದೀರಿ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ಲಿಕ್ಕಾಗಿ ಒಂದು ವಿಷಯ ನಮಗೆಲ್ಲ ಗೊತ್ತಿದ್ದ ಹಾಗೆ ಕೊರೋನಾ ಅಂತ ಹೇಳುವಂಥ ಒಂದು ರೋಗ ಬಂದು ಇವತ್ತು ಎಲ್ಲಿವರೆಗೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಒಂದು ಬೃಹತ್ ಮಟ್ಟದಲ್ಲಿ ಮಾಡುವಂಥ ಅವಕಾಶ ಇಲ್ಲದಂತಾಗುವಂಥ ಪರಿಸ್ಥಿತಿ, ಶಾಲೆಯನ್ನು ತೆರೆಯಲಿಕ್ಕಿಲ್ಲದಂಥ ಒಂದು ಪರಿಸ್ಥಿತಿ, ಅಂಗಡಿ ಸರಬರಾಜುಗಳನ್ನು ನಾವು ಮಾಡುವಂಥ ಪರಿಸ್ಥಿತಿ ಇಲ್ಲ, ಲಾಕ್ಡೌನ್. ಈ ಲಾಕ್ಡೌನ್ ಸ್ವಾತಂತ್ರ್ಯದ ಮೊದಲು ಕೂಡ ಇತ್ತು ನಮಗೆ. ನಾವು ಮನೆಯಲ್ಲೇ ಇರಬೇಕಾಗಿತ್ತು, ಆ ಮನೆಯಲ್ಲೇ ನಾವು ವಾಸ ಮಾಡಬೇಕಾಗಿತ್ತು, ಬ್ರಿಟಿಷರ ಗುಲಾಮರಾಗಿ ಜೀವಿಸಬೇಕಾಗಿತ್ತು. ಅದನ್ನೆಲ್ಲ ಕಂಡು ನಮ್ಮ ಹಿರಿಯರು ತ್ಯಾಗ ಬಲಿದಾನಗಳ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆದರೆ ಸರಿಯಾಗಿ ನಡೆಯಲಿಲ್ಲ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಸೃಷ್ಟಿಕರ್ತರ ಕಡೆಯಿಂದ ನಮಗೆ ಒಂದು ಶಿಕ್ಷೆ, ನೀವು ಮಗದೊಮ್ಮೆ ಮನೆಯೊಳಗಿರಿ, ನೀವು ಮನೆಯೊಳಗೆ ಮಗದೊಮ್ಮೆ ಇರಿ ಅಂತ ಹೇಳುವಂಥ ಒಂದು ಸೂಚನೆ. ಆದ ಕಾರಣ ನಾನು ತಮ್ಮಲ್ಲಿ ವಿನಮ್ರ ವಿನಂತಿ ಮಾಡುವಂಥದ್ದು, ಸೃಷ್ಟಿಕರ್ತನನ್ನು ನಡೆಸಿಕೊಂಡು ನಾವು ನೀವೆಲ್ಲ ನಮ್ಮ ಜಾತಿ ಧರ್ಮದ ಬಗ್ಗೆ ವಿಶ್ವಾಸ ಇಟ್ಟುಕೊಂಡು ದೇವರನ್ನು ಆರಾಧಿಸುವುದರ ಮೂಲಕ ಈ ಒಂದು ಕೊರೋನಾ ವೈರಸ್ ಮತ್ತು ಈ ನಮ್ಮ ದೇಶಕ್ಕೆ ಬಂದಂಥ ಗಂಡಾಂತರವನ್ನು ಎದುರಿಸಲಿಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಆ ಮೂಲಕ ನಮ್ಮ ಈ ದೇಶವನ್ನು ಉಳಿಸುವಂಥ ಕೆಲಸ, ನಮ್ಮ ಊರನ್ನು ರಕ್ಷಿಸುವಂಥ ಕೆಲಸ, ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಧರ್ಮದ ಜನ ಸಹೋದರತೆಯಿಂದ ಬಾಳಿ ಬೆಳಗುವುದರೊಂದಿಗೆ ಮಗದೊಮ್ಮೆ ಈ ಸ್ವಾತಂತ್ರ್ಯ ನಮ್ಮ ಕೈಯಿಂದ ಜಾರಿ ಹೋದಾಗ ಆಗದ ಹಾಗೆ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಹಾಗೆ ನಾವೆಲ್ಲ ಸರ್ವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮಗದೊಮ್ಮೆ ಅಲ್ಲಾಹನಲ್ಲಿ ಸೃಷ್ಟಿಕರ್ತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನಮ್ಮಲ್ಲಿ ಪ್ರಾರ್ಥಿಸಿಕೊಂಡು ಈ ಒಂದು ಸ್ವಾತಂತ್ರ್ಯೋತ್ಸವದ ಈ ಶುಭಗಳಿಗೆ ನಮಗೆಲ್ಲರಿಗೂ ಇದು ಒಂದು ಶುಭಗಳಿಗೆ ಆಗಲಿ. ಆ ಮೂಲಕ ನಾವು ಪ್ರೀತಿಯಿಂದ ಸೌಹಾರ್ದತೆಯಿಂದ ಶಾಂತಿಯಿಂದ ಕೂಡಿ ಬಾಳೋಣ ಅಂತೇಳಿ ಆಶಿಸಿ ತನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದುವೆ ಪೊರ್ತುಡು
ಸರಕಾರದ ಹೊಸ ಶಿಕ್ಷಣ ಪದ್ಧತಿದ ವಿದ್ಯಾಗಮ ನಿರಂತರ ಕಲಿಕಾ ಕೇಂದ್ರ ಪಠ್ಯಕ್ರಮಲ್ಲ ಶಾಡಾಳಿತ ಮಂಡಳಿದ ಅಧ್ಯಕ್ಷರ್ಲ ಆದುಪುನ ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಉದಿಪನ ಮಲ್ತೇರು ಹೊಸ ಕಲಿಕಾ ಕ್ರಮಡ್ ಜೋಕ್ಲೆಗ್ ಉಪಯೋಗ ಆವಡ್ ಕೊರೋನಾದಾತ್ರ ಪಾಠ ಚಟುವಟಿಕೆ ಇಜ್ಜೆಂದೆ ಜೋಕ್ಲೆಗ್ ಪಾಠನ ಕಲ್ಪನ ಈ ಅವಕಾಶ ಶಿಕ್ಷಣ ಕ್ರಮಟ್ಟು ತಿಕ್ಕಡು ಪಂಡದು ಹಾರೈಸಾಯರು ಸಲಹೆ ನೀಡಿದಂತೆ ನಿರಂತರ ಕಲಿಕಾ ಕಾರ್ಯಕ್ರಮ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದಡಿ ವಿದ್ಯಾಗಮ ಎಂಬ ಒಂದು ಶಿಕ್ಷಣ ವ್ಯವಸ್ಥೆಗೆ ಇವತ್ತು ಸರ್ಕಾರ ಮುಂದಾಗಿದೆ. ಕಾರಣ ತಮಗೆಲ್ಲ ಗೊತ್ತಿದ್ದ ಹಾಗೆ ಕೊರೋನಾದಿಂದಾಗಿ ಶಾಲೆಗಳು ಮುಚ್ಚಲ್ಪಟ್ಟು ವಿದ್ಯಾರ್ಥಿಗಳು ಈಗ ಶಾಲೆಯ ಮುಖವನ್ನು ನೋಡದೆ ಮನೆಯಲ್ಲೇ ಇದ್ದುಕೊಂಡು ಅಸ್ತವ್ಯಸ್ತವಾದಂಥ ಒಂದು ಭಾಗವಾಗಿ ಉಳ್ಕೊಂಡಿದ್ದಾರೆ. ಅದರ ಮಧ್ಯೆ ಸರ್ಕಾರ ಆನ್ಲೈನ್ ಕ್ಲಾಸು, ವಾಟ್ಸಪ್ ಕ್ಲಾಸು, ಚಂದನದಲ್ಲಿ ಕ್ಲಾಸು, ಬೇರೆ ಬೇರೆ ಕ್ಲಾಸ್ ಅಂತೇಳಿ ಎಲ್ಲ ಮಾಡಿದರೂ ಕೂಡ ಈ ಒಂದು ವ್ಯವಸ್ಥೆ ಮಕ್ಕಳಲ್ಲಿ ಅದೊಂದು ಸರಿಯಾಗಿ ಕಾರ್ಯ ಮೂಡಿ ಬರ್ತದೆ ಅಂತ ಹೇಳುವಂಥದ್ದು ಯಾರಿಗೂ ವಿಶ್ವಾಸ ಇಲ್ಲ. ಅದು ಮಾತ್ರ ಅಲ್ಲ, ಈ ಇಂಟರ್ನೆಟ್ ಸೌಲಭ್ಯ ಇಲ್ಲದಂಥವರು ಅಥವಾ ಮೊಬೈಲ್ ಇಲ್ಲದವರು, ನೆಟ್ ಸೌಲಭ್ಯ ದೊರಕದವರು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಮ್ಮಿಂದೊಮ್ಮೆ ಮಾಡಿದಂಥ ಸುತ್ತೋಲೆಗಳಿಗೆ ಬದಲಾವಣೆ ತಂದು ಮಕ್ಕಳು ವಿದ್ಯೆಯಿಂದ ದೂರ ಇರಬಾರ್ದು, ಶಿಕ್ಷಕರಿಂದ ದೂರ ಇರಬಾರ್ದು ಎಂಬ ದೃಷ್ಟಿಯಲ್ಲಿ ಈಗಾಗಲೇ HM ಅವರು ಹೇಳಿದ ಹಾಗೆ ಮಠ ಮಂದಿರಗಳಲ್ಲಿಯೋ ಮದ್ರಸೆಗಳಲ್ಲಿಯೋ ಎಲ್ಲಿಯಾದಾದರೂ ಒಂದು ವ್ಯವಸ್ಥೆ ಇದ್ದರೆ ಅಲ್ಲಿ ಒಂದು ಗುಂಪು ವಿದ್ಯಾರ್ಥಿಗಳನ್ನ ಸೇರಿ ಮಕ್ಕಳಿಗೆ ಶಿಕ್ಷಣದ ಅರಿವನ್ನು ಮೂಡಿಸುವಂಥದ್ದು. ಸಂಪೂರ್ಣ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅದು ಮಕ್ಕಳು ಶಿಕ್ಷಣದ ಪಠ್ಯಪುಸ್ತಕದಿಂದ ದೂರ ಇರುವುದಕ್ಕಿಂತ ಸ್ವಲ್ಪ ಹತ್ತಿರವಾಗಲಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಗೆ ಅದು ನಮ್ಮ ಕೈಯಿಂದ ದೂರ ಆದರೆ ಮರೆತು ಹೋಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಮಕ್ಕಳನ್ನು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಪರ್ಕ ಕೊಂಡಿಯಾಗಿ ಈ ವಿದ್ಯಾಗಮ ಸ್ಕೀಮ್ ಅಂತೇಳಿ ನಾನು ಭಾವಿಸ್ತೇನೆ. ಇಂಥ ಒಂದು ಸ್ಕೀಮು ತಾತ್ಕಾಲಿಕವಾಗಿ ಆದರೂ ಅಗತ್ಯ ಕಂಡು ಸರ್ಕಾರ ಮಾಡಿದೆ. ಇದನ್ನು ನಾವು ಸ್ವಾಗತಿಸಬೇಕಾಗಿದೆ. ಈ ಒಂದು ಕಾರ್ಯವನ್ನು ಮೊದಲಾಗಿ ಉಳ್ಳಾಳದಲ್ಲಿ KMK ಅವರು ಮಾಡಲಿಕ್ಕೆ ಅವರ ಸಹ ಶಿಕ್ಷಕರು ಸಹಕಾರ ಮಾಡಿದ್ದಾರೆ. ಅದರ ಶಾಲಾಭಿವೃದ್ಧಿ ಸಮಿತಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಈ ಒಂದು ಕೆಲಸ ಅತಿ ಶೀಘ್ರದಲ್ಲಿ ಎಲ್ಲ ಮಕ್ಕಳಿಗೆ ಆಗುವ ಹಾಗೆ ಬೇರೆ ಬೇರೆ ಕಡೆ ಒಂದು ಶಿಬಿರ ಮಾಡಿಕೊಂಡು ಈ ವಿದ್ಯಾಗಮ ಸ್ಕೀಮ್ ಮಕ್ಕಳಿಗೆ ಫಲಕಾರಿ ಆಗಲಿ ಅಂತ ಹಾರೈಸಿ ಅಲ್ಲಾಹನ ಹೆಸರಲ್ಲಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಒಂದು ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಾಗಿ ಘೋಷಿಸಿ, ನಮ್ಮ ಈ ಒಂದು ವೈಪರೀತ್ಯವಾದಂಥ ಕೊರೋನಾ ವೈರಸ್ ಅತಿ ಶೀಘ್ರ ಸೃಷ್ಟಿಕರ್ತ ನಮ್ಮಿಂದ ದೂರ ಮಾಡಲಿ, ನಮ್ಮ ಸಕಲ ವ್ಯವಸ್ಥೆಯು ಸುಗಮವಾಗಿ ನಡೀಲಿಕ್ಕೆ ಅಲ್ಲಾಹನು ನಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ KMK ಮಂಜನಾಡಿ ಎದುಕೊಂದು ನಿರೂಪಣೆ ಮಲ್ತದ್ದು ಪ್ರಾಸ್ತಾವಿಕವಾದ ಸ್ವಾತಂತ್ರ್ಯೋತ್ಸವ ಬಕ ವಿದ್ಯಾಗಮ ಕಲಿಕಾ ಕ್ರಮದ ಬಗೆಟು ಪೊಲಬು ಕೊರಿಯರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತು ಅದರೊಟ್ಟಿಗೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ನೀವೆಲ್ಲ ಬಂದದ್ದು ಯಾಕೆ ಅಂತ ಹೇಳಿದರೆ ಸ್ವಾತಂತ್ರ್ಯೋತ್ಸವಕ್ಕಲ್ಲ. ನಮ್ಮಲ್ಲಿ ಇವತ್ತು ನಮ್ಮ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಮಾಡಿದೆ. ವಿದ್ಯಾರ್ಥಿಗಳಿಗೆ ಸಂಪರ್ಕ ಇಲ್ಲ. ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಾದರೆ ಆನ್ಲೈನ್ ಕ್ಲಾಸುಗಳನ್ನು ಮಾಡ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಲ್ಲಿ ಏನಾಗಿದೆ ಅಂದರೆ ಸಂಪರ್ಕ ಕಡಿತಗಳು ಆಗಬಾರ್ದು. ಶಾಲೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಪರ್ಕ ಇಲ್ಲದಿದ್ದರೂ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಪರ್ಕ ಇರಬೇಕು ಎಂಬಂಥ ದೃಷ್ಟಿಯಿಂದ ವಿದ್ಯಾಗಮ ಕಾರ್ಯಕ್ರಮ ಅಂತೇಳಿ ಒಂದು ಮಾಡಿದೆ. ಒಂದು ಮನೆಯ ಅಂಗಳದಲ್ಲಿ ನಾವು ಅದನ್ನು ಇವತ್ತು ಉದ್ಘಾಟನೆ ನಮ್ಮ ಅಧ್ಯಕ್ಷರು ಈಗ ಮಾಡಲಿಕ್ಕಿದ್ದಾರೆ. ಅದಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಆ ಕಾರ್ಯಕ್ರಮಕ್ಕೂ ಸಹ ಎಲ್ಲರನ್ನು ಆಹ್ವಾನಿಸ್ತಾ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಸರ್ಕಾರದ ವಿಶೇಷವಾದಂಥ ಕಾರ್ಯಕ್ರಮ ಈ ರಾಜ್ಯದಾದ್ಯಂತ ಉದ್ಘಾಟನೆಗೊಳ್ಳುತ್ತಿದೆ. ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಅಂತೇಳಿ ನಮ್ಮ ಶಾಲೆಯಿಂದಲೂ ನಾವು ಅದನ್ನು ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಇದರ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಹೇಳಿದರೆ, ಇಲ್ಲಿಯವರೆಗೆ ವಾಟ್ಸಪ್ಪಲ್ಲಿ ನೀವು ಹೋಗಿ ಪಾಠ ಮಾಡುವಂಥದ್ದು ಅಥವಾ ಆನ್ಲೈನಲ್ಲಿ ಪಾಠ ಮಾಡುವಂಥದ್ದು ಇದೆಲ್ಲ ಇತ್ತು. ಆದರೆ ಇದು ಎಲ್ಲ ಮಕ್ಕಳಿಗೆ ತಲುಪುವುದಿಲ್ಲ. ಇದು ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೆ ತಲುಪದೆ ಕೇವಲ ಕೆಲವರಿಗೆ ಮಾತ್ರ ಈ ಆನ್ಲೈನ್ ಪದ್ಧತಿಗಳು ಬರುತ್ತದೆ. ಆದ್ದರಿಂದ ಇದು ಎಲ್ಲ ಮಕ್ಕಳಿಗೂ ತಲುಪಬೇಕು ಎಂಬಂಥ ಉದ್ದೇಶದಿಂದ
ನಮ್ಮ ಸರ್ಕಾರವು ನಮ್ಮ ಶಿಕ್ಷಣ ಇಲಾಖೆ ಇವತ್ತು ಏನು ಮಾಡಿದೆ ಅಂತ ಹೇಳಿದರೆ, ಶಿಕ್ಷಕರು ಮಕ್ಕಳ ಮನೆಗೆ ಹೋಗಬೇಕು, ಮನೆಯಲ್ಲಿ ಪಾಠ ಮಾಡುವಾಗಿಲ್ಲ. ಅವರನ್ನು ಮನೆಯಿಂದ ಕರೆದು ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ಮಾಡಿ 4, 5, 6, 8, 10 ಕೊನೆಗೆ 20 ಮಕ್ಕಳವರೆಗಿನ ಗುಂಪುಗಳನ್ನು ಮಾಡಿ ಒಂದ ದೇವಸ್ಥಾನಗಳ ಚಾವಡಿಯಲ್ಲಿ, ಪಂಚಾಯತಿ ಆಫೀಸಿನ ಚಾವಡಿಗಳಲ್ಲಿ, ಸಮುದಾಯ ಭವನದ ಚಾವಡಿಗಳಲ್ಲಿ ಅಥವಾ ಇಂಥ ಯಾವುದಾದ್ರೂ ಶೆಡ್ ಅಥವಾ ಯಾವುದಾದ್ರೂ ಪಾರ್ಕ್ ಇದರಲ್ಲಿ ವಿದ್ಯಾರ್ಥಿಗಳನ್ನು ಕರೆದು ಪಾಠ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಶಾಲೆಗೆ ಬರಲಿಕ್ಕೆ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಟ್ಟಿಗಿರುವಂಥ ಸಂಪರ್ಕ ಕಡಿದು ಹೋಗಬಾರದು. ಬರುವ ತಿಂಗಳು ಅಥವಾ ಅದರ ನಂತರ ತಿಂಗಳಿನಲ್ಲಿ ಶಾಲೆ ಪ್ರಾರಂಭವಾಗುವಾಗ ವಿದ್ಯಾರ್ಥಿಗಳಿಗೆ ಈ ಸಂಪರ್ಕ ಕಳೆದು ಹೋಗಬಾರದು ಎಂಬಂಥ ಉದ್ದೇಶದಿಂದ ಇವತ್ತು ಮಾಡಿದೆ. ಅದನ್ನು ನಮ್ಮ ಶಾಲೆಯಲ್ಲಿ ಸಹ ನಾವು ಇವತ್ತು ಉದ್ಘಾಟನೆ ಮಾಡಿಸಲಿಕ್ಕೆ ಇದ್ದೇವೆ. ನಾವು ಯಾರಿಂದ ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿದರೆ, ಇವತ್ತು ಉಳ್ಳಾಳದಲ್ಲಿರುವಂಥ ಎಲ್ಲ ಶಾಲೆಗಳ ನೇತೃತ್ವವನ್ನು ವಹಿಸಿಕೊಂಡು ಕೇವಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಶಾಲೆಗಳು ಮಾತ್ರ ಅಲ್ಲ, ಮಂಡಲ ಪ್ರಧಾನರಾಗಿರುವಾಗ ಅದರ ನಂತರ ಸಾಮಾಜಿಕ ರಂಗದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಾಗ ಉಳ್ಳಾಳದಲ್ಲಿರುವಂಥ ಎಲ್ಲ ಶಾಲೆಗಳ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಶಾಲೆಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಪ್ರೋತ್ಸಾಹಿಸಿ ಕೊಡುವವರನ್ನು ಹುರಿದುಂಬಿಸಿ ಆ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡುತ್ತಿರುವವರು ಜನಾಬ್ ಅಬ್ದುಲ್ ರಶೀದ್ರವರು. ಅವರಿಂದಲೇ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕು ಅಂತಲೇ ನಾವು ಇಷ್ಟು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸ್ವಲ್ಪ ತಡವಾಗಿದೆ, ಇನ್ನೂ ಒಂದು ಕಾರ್ಯಕ್ರಮ ಅವರಿಗಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ನಾವು ಈಗಾಗಲೇ ಸರ್ವ್ ಮಾಡಿ ಅಲ್ಲಲ್ಲಿ ಗುಂಪು ಮಾಡಿದ್ದೇವೆ. ನಾಳೆಯಿಂದ ಗುಂಪಿನಲ್ಲಿ ಚಟುವಟಿಕೆಗಳು, ಶಾಲಾ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಇವತ್ತು ನಮ್ಮ ಅಧ್ಯಕ್ಷರು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಅವರ ಮಾತಿನ ಮೂಲಕ ಉದ್ಘಾಟಿಸಲಿಕ್ಕಿದ್ದಾರೆ. ಆದ್ದರಿಂದ ಅವರನ್ನು ನಾನು ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ಸಂಚಾಲಕರಾದಂಥ ಜನಾಬ್ ಇಸ್ಮಾಯಿಲ್ ಹಾಜಪ್ಪರವರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಯಾವತ್ತೂ ಸಂಚಾಲಕರಾಗಿರುವಂಥ ಇಬ್ರಾಹಿಂ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಸದಸ್ಯರಾದಂಥ ಮೊಹಮ್ಮದ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಉಪಾಧ್ಯಕ್ಷರು ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರನ್ನು ನಿಮ್ಮೆಲ್ಲರನ್ನು ಸ್ವಾಗತಿಸಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕೇಳಿಕೊಂಡು, ಸೈಯದ್ ಮದನಿ ದರ್ಗಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಜಿ ಮೊಹಮ್ಮದ್ ತ್ವಾಹಾ, ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಜನಾಬ್ UK ಇಬ್ರಾಹಿಂ, ಪ್ರಧಾನ ಕಾರ್ಯದರ್ಶಿ ಜನಾಬ್ ಅಲ್ಹಾಜ್ AK ಮೊಹಿಯುದ್ದೀನ್, ಶಾಲಾ ಸಂಚಾಲಕರು ಇಸ್ಮಾಯಿಲ್ ಹಾಜಬ್ಬಾ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಜನಾಬ್ ಅಲ್ತಫ್ UH, ಮಾಜಿ ಸಂಚಾಲಕರು ಜನಾಬ್ MH ಇಬ್ರಾಹಿಂ, ಸದಸ್ಯರು ಜೈನುದ್ದೀನ್, ಮಹಮ್ಮದ್ UH, ಹಮೀದ್, ಮಹಮ್ಮದ್ ಬೊಕ ಶಾಲಾ ಅಧ್ಯಾಪಕ ಬಳಗದಗಳು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು.